ಉಡುಪಿಯ ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಜೀರ್ಣೋದ್ಧಾರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕರಸೇವೆ ಮಾಡಿದ್ದಾರೆ. ದೇವಸ್ಥಾನದ ಸುತ್ತುಪೌಳಿ ಕೆಲಸದಲ್ಲಿ ಭಾಗಿಯಾಗಿ ದೇಗುಲದ ಪ್ರಾಂಗಣದಲ್ಲಿ ಗ್ರಾಮಸ್ಥರ ಜೊತೆ ಕರಸೇವೆ ನಡೆಸಿದ್ದಾರೆ. ಬುಟ್ಟಿಯಲ್ಲಿ ಕಲ್ಲು ಮಣ್ಣು ಸಾಗಿಸಿದ ಕೇಂದ್ರ ಕೃಷಿ ಸಚಿವೆ ಶೋಭಾ ದೇವಿಯ ಕಾರ್ಯದಲ್ಲಿ ಭಾಗಿಯಾಗಿರುವುದು ಮನಸ್ಸಿಗೆ ಖುಷಿಯಾಗಿದೆ. ಭಕ್ತರು ಕರಸೇವೆಯಲ್ಲಿ ಹೆಚ್ಚೆಚ್ಚು ಭಾಗಿಯಾಗಿ ಕರಸೇವೆಯಿಂದಲೇ ಹಲವು ದೇವಸ್ಥಾನ ನಿರ್ಮಾಣವಾಗಿದೆ ಎಂದು ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. फस्ट प्रसाद ಬೇಕಲ್ಲ ಮೇಡಮ್. ಕಿಣಿದೆ